ಕರಾವಳಿಯಾದ್ಯಂತ ವಿವಾದ ಸೃಷ್ಟಿಸಿದ್ದ ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣ ಇನ್ನೂ ಕೂಡ ಸುಖಾಂತ್ಯವಾಗಿಲ್ಲ. ಇವೆಲ್ಲದರ ನಡುವೆ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದಂತಹ ಪ್ರಕರಣದ ಸಂತ್ರಸ್ತೆ ಮನೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ದಾರೆ. ಸಂತ್ರಸ್ತೆ ಯುವತಿ ಮತ್ತು ಆಕೆಯ ತಾಯಿಗೆ ಸಾಂತ್ವನ ಹೇಳಿದಂತಹ ಡಾಕ್ಟರ್ ನಾಗಲಕ್ಷ್ಮಿ ಎಲ್ಲಾ ರೀತಿಯ ಹೋರಾಟಕ್ಕೆ ಜೊತೆಯಾಗಿರುವುದಾಗಿ ಭರವಸೆ ನೀಡಿದ್ದು ಮತ್ತೆ ಶಿಕ್ಷಣ ಮುಂದುವರಿಸುವಂತೆ ಸಂತ್ರಸ್ತೆ ಯುವತಿಗೆ ಸೂಚಿಸಿದ್ದಾರೆ. ಇನ್ನು ಗಟ್ಟಿಯಾಗಿ ನಿಂತು ಸಂಕಷ್ಟ ಎದುರಿಸುವಂತೆಯೂ ಕೂಡ ಸಂತ್ರಸ್ತೆ ಮತ್ತು ಆಕೆಯ ತಾಯಿಗೆ ಮನವಿಯನ್ನ ಮಾಡಿದ್ದು ಶಿಕ್ಷಣ ಮುಂದುವರಿಸಲು ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಕುಗ್ಗಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳದಂತೆ ಸಂತ್ರಸ್ತೆಗೆ ಧೈರ್ಯ ತುಂಬಿದ ನಾಗಲಕ್ಷ್ಮಿ, ಮಹಿಳಾ ಆಯೋಗ ತಾಯಿಯಂತೆ ಸಂತ್ರಸ್ತೆಯ ಪರ ನಿಲ್ತದೆ. ಎಲ್ಲ ಸಂತ್ರಸ್ತ ಮಹಿಳೆಯರಿಗೆ ಆಯೋಗ ತಾಯಿ ಇದ್ದಂತೆ. ತಾಯಿ ಸ್ಥಾನದಲ್ಲಿ ನಿಂತು ಮಹಿಳೆಯ ಕಷ್ಟಗಳಿಗೆ ಸಂಕಷ್ಟಗಳಿಗೆ ಸ್ಪಂದಿಸ್ತೇನೆ ಎಂದು ಭೇಟಿ ಬಳಿಕ ಮಾಧ್ಯಮಗಳಿಗೆ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮ್ಮ ನೀವು ಮುಗಿಬೇಡಿ, ಅವಳೇ ಇದೆ. ಅಲ್ಲಿ 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 ಯಾರು ಆಟ ಮಾಡ್ತಾ ಇದೀಯಾ? ಕಾನೂನಲ್ಲೇ ನೀನು ವಿಜಯ ಆಗು. ನಾನು ತಾಯಿಯಾಗಿ ಅವನು ನಿನ್ನನ್ನು ಸ್ವೀಕಾರ ಮಾಡಿ ಆ ಮಗುವನ್ನು ಸ್ವೀಕಾರ ಮಾಡಿದರೆ ಎಲ್ಲರ ಆಶೀರ್ವಾದ ಅವನಿಗೂ ಇರುತ್ತೆ, ಹೌದಿಲ್ಲ? ಅಷ್ಟೇ. ನೀವು ಕೇಸು ಹೋರಾಟ ಅದು ಬೇರೆ ಸೆಕೆಂಡ್ರಿ, ಬಟ್ ಇಟ್ಟು ಚಂದ ಮಗುವಾಗಿ ಹೇಗೆ ಬಿಡೋದು ಅಲ್ಲ? ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಾರೆ. ಇದು ಬಂಗಾರದಂಗ ಮಗ ಇದ್ದಾನೆ ಅಲ್ಲಮ್ಮ, ಅಲ್ಲಮ್ಮ. ಯಾರು ನಿನ್ನ ನೋಡಕ್ ಬಂದಿರೋದು? ನಿನ್ನ ಜೊತೆ ಇರ್ತೀನಿ, ಓಕೆ? ಬಟ್ ನಿನ್ನ ಬದುಕು ಇಂಪಾರ್ಟೆಂಟ್. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನಿನ್ನ ಎಜುಕೇಷನ್ ಇನ್ನು ಫುಲ್ಫಿಲ್ ಮಾಡ್ಕೋಬೇಕು, ಆಯ್ತಾ? ಅವನು ಯಾರಮ್ಮ? ಏ ಗುಮ. 6 ತಿಂಗಳಿಂದ ಆಯಿತು ನಾವು ಮಾತಾಡ್ತೇವೆ, ಮದುವೆ ಮಾಡಿಸ್ತೇವೆ, ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಸುದ್ದಿ ಇರೋದಿಲ್ಲ ಅವರು. ಅವಳಿಗೆ ಸುಮ್ಮನೆ ಆಸೆ ಹುಟ್ಟಿಸೋದು, ಮದುವೆ ಮಾಡಿಸ್ತೇವೆ ಮದುವೆ ಮಾಡಿಸ್ತೇವೆ ಅಂತ. ಅವಳೊಂದು 2 ಸಲ ಆಯಿತು ಮಾಡಿದ್ರು, ಮದುವೆ ಮಾಡಿಸ್ತಾರೆ ಅಂತ ಹೇಳಿ. ಅದು ಯಾವತ್ತೂ ಮಾಡಬಾರ್ದು, ಬದುಕು ಒಂದು ಜೀವಕ್ಕೆ ಕೊಟ್ಟಿದೆಯಲ್ಲ, ಆ ಥರ ಯಾವತ್ತು ಎಷ್ಟು ಒತ್ತಡ ಬಂದರೂ ಮಾಡಬಾರ್ದು. ಅದಕ್ಕೆ ಬೇಕು, ತೋರಿಸ್ಬೇಕು. ಏನು ತಪ್ಪು ಮಾಡಿಲ್ಲ, ಆಯಿತಾ? ಜೀವ ಕಳ್ಕೊಳ್ಳೋದು ಯಾವತ್ತೂ ಮಾಡಿದ್ರೆ ಸತ್ತರೆ ಹೋಗ್ತೀಯ. ಯಾರು 4 ದಿನ ಅಳ್ತಾರೆ, ಆಮೇಲೆ ಇದು ನಿನ್ನ ಬದುಕು. ಬದುಕಿರೋದನ್ನ ಹೋರಾಟ ಇರಬೇಕು. ಫಸ್ಟ್ ನಿನ್ನ ಕಾಲಲ್ಲಿ ನಿಂತ್ಕೋಬೇಕು, ನಿನ್ನ ಹಣ ನೀನು ಗಳಿಸ್ಬೇಕು, ನೀನು ಚೆನ್ನಾಗಿರ್ಬೇಕು, ನಿನ್ನ ಮಗು ಚೆನ್ನಾಗಿರ್ಬೇಕು. ಹೋರಾಟಕ್ಕೆ ಕಾನೂನಿದೆ, ಕಾನೂನಾತ್ಮಕವಾಗಿ ಎಲ್ಲ ಥರ ಶಕ್ತಿ ನಿಮಗೆ ಕೊಡ್ತಾರೆ, ಅರ್ಥ ಆಯ್ತಮ್ಮ? ಅದು ನೀನು ಯಾವತ್ತೂ ಏನು ಮಾಡ್ಕೋಬಾರ್ದು, ಅದು ಯಾವತ್ತೂ ಮಾಡಬಾರ್ದು. ಹೇಗಿದ್ರು ಈಗ ಕಾನೂನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಈ ಕಾನೂನಲ್ಲಿ ನೀವು ಅವರಿರೋದ್ರಿಂದನೂ ನಾವು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಆದರೆ ನಾನು ತಾಯಿಯಾಗಿ ನಿಂಗೆ ಹಾರೈಸ್ತೀನಿ, ಅವನು ವಾಪಸ್ ಬಂದು ನಿನ್ನ ಮದುವೆ ಆಗಿ ನಿಮ್ಮ ಮಗುವಿಗೆ ತಂದೆ ಆಗಬೇಕು. ಅವನು ಮಾಡಿದ್ದಾನೆ, ಯಾರು ಇಷ್ಟೇ. ದಟ್ ಇಸ್ ವಾಟ್ ಇಸ್ ಆಯೋಗದ ಅಧ್ಯಕ್ಷೆಯಾಗಿ ವಿಶ್ ಮಾಡೋದು. ಮತ್ತು ಕಾನೂನಲ್ಲಿ ಯಾವುದೇ ಹೋರಾಟ ಇದ್ದರೂ ನಿಮ್ಮ ಜೊತೆ ನಾವಿರ್ತೀವಿ ಯಾವಾಗ, ಓಕೆ? ನನ್ನ ಮಗ ಮನಸ್ಸಿಗೆ ಗೆದ್ದ ನಂದು. ಆಯೋಗದ ಅಧ್ಯಕ್ಷೆ ಅಂದರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದರೆ ಯಾರೇ ಸಂತ್ರಸ್ತೆ ಬಂದರೂ ತಾಯಿಯಾಗಿ ಅವಳನ್ನು ನಾವು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ.